ಪಂಚಾಯತ್ ವತಿಯಿಂದ ಕೇರಳ ಸುಭಿಕ್ಷಾ ಪದ್ಧತಿ ಅಡಿಯಲ್ಲಿ ಇಂದು ಕೋಳಿ ವಿತರಿಸಲಾಯಿತು. 4,20,000 ರೂಪಾಯಿ ವೆಚ್ಚದ ಈ ಯೋಜನೆಯಲ್ಲಿ 700 ಕುಟುಂಬಗಳಿಗೆ ತಲಾ 5 ಮೊಟ್ಟೆ ಕೋಳಿಗಳನ್ನು ವಿತರಿಸುವ ಯೋಜನೆಯಾಗಿದೆ. ಪ್ರಥಮ ಹಂತದಲ್ಲಿ ಇಂದು 360 ಜನರಿಗೆ ಕೋಳಿ ವಿತರಿಸಿದ್ದು, ಮುಂದಿನ ತಿಂಗಳು 4ನೇ ತಾರೀಕಿಗೆ ಬಾಕಿ 340 ಜನರಿಗೆ ವಿತರಿಸಲಾಗುವುದು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಮಂಜೇಶ್ವರ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಜೀನ್ ಲವೀನೋ ಮೊಂತೇರೋ ಮಾತನಾಡಿ, ಕಳೆದ 3 ವರ್ಷಗಳಿಂದ ಈ ಯೋಜನೆಯನ್ನು ನಡೆಸಿಕೊಂಡು ಬಂದಿದ್ದು, ಪ್ರತಿ ಕುಟುಂಬದ ಆದಾಯ ಹೆಚ್ಚಿಸುವ ಮತ್ತು ಆಹಾರ ಒದಗಿಸುವ ಮಹತ್ತರ ಉದ್ದೇಶವನ್ನು ಇಟ್ಟುಕೊಂಡು ಈ ಯೋಜನೆಯನ್ನು ಆರಂಭಿಸಲಾಗಿದೆ ಎಂದರು. 700 ಮನೆಗಳಿಗೆ 700 ಕುಟುಂಬದವರಿಗೆ 5ರಂತೆ ಕೋಳಿಗಳನ್ನು ಕೊಡುವಂಥ ವ್ಯವಸ್ಥೆ, ಕೋಳಿ ಮರಿಯನ್ನು ಕೊಡುವಂಥ ವ್ಯವಸ್ಥೆ ಮಾಡಿ. ಉದ್ದೇಶ ಏನು ಅಂತ ಹೇಳಿದರೆ, ಅವರಿಗೆ ಆದಾಯ ಹೆಚ್ಚಾಗಬೇಕು ಅಥವಾ ಹಾಗೆಯೇ ಆಹಾರ ಒದಗಿಸಿಕೊಡಬೇಕು ಅಂತ ಹೇಳುವಂಥ ನಿಟ್ಟಿನಲ್ಲಿ ಈ ಯೋಜನೆ ನಂಬಿಕೊಂಡಂಥದ್ದು. ಈ ಯೋಜನೆ ಸತತವಾಗಿ 3 ವರ್ಷಗಳಿಂದ ನಾವು ನಡೆಸ್ಕೊಂಡು ಬಂದಿದ್ದೇವೆ. ಈ ವರ್ಷ ಸಮೇತ ಇವತ್ತು ನಾವು ಪ್ರತಿಯೊಂದು ಮನೆ ಅಂದರೆ ಸಾಧಾರಣ 7 ಕುಟುಂಬಗಳಿಗೆ ಕೋಳಿಯನ್ನು ವಿತರಣೆ ಮಾಡ್ತಾ ಇದ್ದೇವೆ. ಇವತ್ತಿನ ಮೇನ್ ಕಾರ್ಯಕ್ರಮ ಮಳೆಯ ನಡುವೆ ಸುಭಿಕ್ಷಾ ಕೇರಳ ಮಂಜೇಶ್ವರ ಗ್ರಾಮ ಪಂಚಾಯತ್ನ ಈ ಯೋಜನೆ ಸತತವಾಗಿ ಈಗ 3ನೇ ವರ್ಷ ನಡೀತಾ ಇರುವಂಥದ್ದು. ಅದರಲ್ಲಿ ಸುಮಾರು 700 ಜನರಿಗೆ ಒಬ್ಬನಿಗೆ 5 ಕೋಳಿಯಂತೆ ಒಟ್ಟು 4,20,000 ರೂಪಾಯಿಯ ಪ್ರಾಜೆಕ್ಟ್ ಇದು. ಇದರಲ್ಲಿ 360 ಜನರಿಗೆ ಇವತ್ತು ಕೊಡ್ತಾ ಇದ್ದೇವೆ. ಬಾಕಿ 340 ಜನರಿಗೆ 4ನೇ ತಾರೀಕಿಗೆ ಕೋಳಿಯನ್ನು ಉಚಿತವಾಗಿ ಕೊಡಲಿಕ್ಕಾಗ್ತದೆ.